ಪರಂಗಿಪೇಟೆಯ ಅಮೆಮಾರ್ ನಿವಾಸಿ ಯುವಕ 16 ವರ್ಷ ಪ್ರಾಯದ ದಿಗಂತ್ ಫೆಬ್ರವರಿ 25ರಿಂದ ನಾಪತ್ತೆಯಾಗಿದ್ದಾನೆ. ದೇವಸ್ಥಾನಕ್ಕೆ ಹೋಗಿ ಬರುವುದಾಗಿ ಹೇಳಿ ಹೋದ ಹುಡುಗ ಮನೆಗೆ ಬಾರದೆ ನಾಪತ್ತೆಯಾಗಿದ್ದು, ಈ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದ್ದು, ವಿಶ್ವ ಹಿಂದೂ ಪರಿಷತ್ ನಾಯಕರು ದಿಗಂತ್ ಮನೆಗೆ ಭೇಟಿ ನೀಡಿ ಮನೆಯವರಿಗೆ ಸಾಂತ್ವನ ಹೇಳಿದ್ದಾರೆ. ಪೊಲೀಸರ ವಿರುದ್ಧ ಸಿಡಿದೆದ್ದಿದ್ದು ಶನಿವಾರ ಮುಂಜಾನೆಯಿಂದಲೇ ಪರಂಗಿಪೇಟೆಯಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಚರಿಸಿ ಪ್ರತಿಭಟನೆ ನಡೆಸಿದ್ದಾರೆ. ದಿಗಂತ್ ನಾಪತ್ತೆ ಹಿಂದೆ ಸ್ಥಳೀಯ ಗಾಂಜಾ ಮಂದಿಯ ಕೈವಾಡ ಇದೆ ಎಂದು ಶಂಕಿಸಲಾಗಿದೆ. ನಮ್ಮ ಅಧಿಕಾರಿಗಳು ಪ್ರಾಮಾಣಿಕವಾಗಿದ್ದಾರೆ ಮತ್ತು ಕೇಪಬಲ್ ಆಗಿದ್ದಾರೆ. ಅವರೆಲ್ಲ ಪರಿಶ್ರಮ, ನಿಮ್ಮೆಲ್ಲರ ಹಾರೈಕೆಯಿಂದ ನಾವು ದಿಗಂತನ ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ನನಗಿದೆ. ನಿಮ್ಮೆಲ್ಲರ ಸಹಕಾರ ನಾವು ಕೋರ್ತೀವಿ. ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಿ. ನಿಮ್ಗೇನಾದ್ರು ಮಾಹಿತಿ ಇದೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತಿಗೆಲ್ಲ ನೀವು ಆಗಲೇ ಹಂಚ್ಕೊಳ್ತಾ ಇದ್ದೀರಾ ಮಾಹಿತಿನ. ಇನ್ನೂ ಒಂದಷ್ಟು ಮಾಹಿತಿಗಳೇನಾದ್ರು ಹಂಚ್ಕೊಂಡ್ರೆ ನಾವು ಕೂಡ ಯಾವುದೇ ಕಾರಣಕ್ಕೂ ಕೇಸನ್ನಾಗಲಿ ದಿಗಂತನಾಗಲಿ ಕೈ ಬಿಡೋದಿಲ್ಲ, ಪತ್ತೆ ಮಾಡ್ತೀವೋ ಅನ್ನೋ ಭರವಸೆ ನಾವು ನಿಮಗೆ ಕೊಡ್ತೀವಿ. ನಿಮಗೆ ಯಾರಿಗಾದರೂ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಈ ಕೇಸಲ್ಲಿ ಅನುಮಾನ ಏನಾದರೆ ದಯವಿಟ್ಟು ನನ್ನ ಕಾಣಿ, ನನಗೆ ಫೋನ್ ಮಾಡಿ. ನಾವೇನೇನು ಮಾಡ್ತಾಯಿದ್ದೀವಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀವಿ. ಒಂದು ತನಿಖೆಯಲ್ಲಿ ಪ್ರತಿಯೊಂದು ವಿಚಾರನೂ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅದು ತನಿಖೆನ ದಾರಿ ತಪ್ಪಿಸೋಂಗೂ ಕೆಲವೊಂದು ಸಲ ಆಗ್ಬಿಡುತ್ತೆ. ಹಾಗಾಗಿ ಪ್ರಾಮಾಣಿಕವಾದ ಪ್ರಯತ್ನ ನಡೀತಾ ಇದೆ. ಈ ಭರವಸೆ ನಮ್ಮ ಮೇಲೆ ನಿಮಗಿರಲಿ. ದಯವಿಟ್ಟು ನೀವೆಲ್ಲ ನಮಗೆ ಸಹಕಾರ ಕೊಟ್ಟು. ಇವತ್ತು ಪರಂಗಿಪೇಟೆ ಪರಿಸರದಲ್ಲಿ ಇರತಕ್ಕಂಥ ಹಿಂದೂ ಸಮಾಜ ಒಂದು ದೊಡ್ಡ ಪ್ರತಿಭಟನೆಯನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಈ ಪ್ರತಿಭಟನೆ ಉದ್ದೇಶ ದಿಗಂತ್ ಎನ್ನುವಂಥ ಯುವಕ ಕಳೆದ 5 ದಿವಸದಿಂದ ನಾಪತ್ತೆಯಾಗಿ ಇವತ್ತು 5ನೇ ದಿವಸಕ್ಕೆ ಆಗಿರ್ತಕ್ಕಂಥದ್ದು. ಪೊಲೀಸ್ ಇಲಾಖೆ 5 ದಿವಸದಲ್ಲೂ ಒಂದು ಚಿಕ್ಕ ಸುಳಿವನ್ನು ಕೊಡದೆ ಇವತ್ತು ನಿರ್ಲಕ್ಷ್ಯ ವಹಿಸಿದೆ ಎನ್ನುವಂಥದ್ದು ಇಡೀ ಸಮಾಜದ ಭಾವನೆ. ಆ ದೃಷ್ಟಿಯಲ್ಲಿ ಇವತ್ತು ಈ ಪರಿಸರದ ಎಲ್ಲರನ್ನೂ ಸಾಮೂಹಿಕವಾಗಿ ಇವತ್ತು ಬಂದಿಗೆ ಕರೆ ಕೊಟ್ಟಾಗ 11 ಗಂಟೆಯವರೆಗೆ ಎಲ್ಲ ವರ್ತಕರು ಬಂದಿಗೆ ಸಹಕಾರವನ್ನು ಮಾಡಿದ್ದಾರೆ. ನಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪರಂಗಿಪೇಟೆಯಲ್ಲಿ ಏನು ಒಂದು ಹುಡುಗ ಸುಮಾರು 17 ವರ್ಷದವನು ನಾಪತ್ತೆಯಾಗಿದ್ದಾನೆ ಅಂತ ಹೇಳಿ ನಮ್ಮ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ತನಿಖೆಯನ್ನು ಈಗಾಗಲೇ ನಾವು ಜಿಲ್ಲಾ ಪೊಲೀಸ್ ವತಿಯಿಂದ ಆದಷ್ಟು ಚುರುಕಿ ನಾವು ಮಾಡ್ತಾ ಇದ್ದೀವಿ. ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಂದ ಬೆಸ್ಟ್ ಏನು ಟೀಮ್ ಇದೆ ಅದನ್ನು ನಾವು ಫಾರ್ಮ್ ಮಾಡಿ ಎಲ್ಲ ಟೀಮ್ಗಳನ್ನು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಅವ್ರನ್ನ ಈ ಹುಡುಗನ ಏನೋ ಪತ್ತೆ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಎಲ್ಲರನ್ನೂ ತೊಡಗಿಸ್ಕೊಂಡಿದ್ದೀವಿ. ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತೀವಿ. ಅಸಡ್ಡೆ ಆ್ಯಟಿಟ್ಯೂಡ್ ಬರ್ತಾ ಇದೆ. ಒಬ್ಬ ಹುಡುಗ ಇರ್ಬೋದು, ಒಬ್ಬ ಹುಡುಗಿ ಇರ್ಬೋದು, ಕಾಣೆ ಆದಾಗ ಆ ಪೇರೆಂಟ್ಸಿಗಿರ್ಬೋದು, ಹೆತ್ತವರಿಗೆ ಅದರ ನೋವು ಗೊತ್ತಿರ್ತದೆ. ಪೊಲೀಸ್ ಇಲಾಖೆ ಹತ್ರ ನಾವು ಪ್ರತಿ ಸತಿ ಮಾತಾಡಿದಾಗ ಅದೊಂದು ಅಸಡ್ಡೆಯ ಒಂದು ವಿಷಯ. ಅದೊಂದು ನಾರ್ಮಲ್ ಆಗಿ ಒಂದು ಕಾಣೆಯಾಗಿದ್ದಾರೆ, ಒಬ್ಬ ಹುಡುಗ ಕಾಣೆಯಾಗಿದ್ದಾನೆ, ಹುಡುಗಿ ಕಾಣೆಯಾಗಿದೆ ಅನ್ನೋವಂಥದ್ದು ವಿಷಯ. ಈಗ ಪ್ರತಿಭಟನೆ ನಿನ್ನೆಯಿಂದ ಮತ್ತು ಇವತ್ತಿಂದ ಶುರುವಾದ ನಂತರ ಒಂದು ರೀತಿಯಲ್ಲಿ ಇವರು ಪೊಲೀಸರಿಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದಾರೆ. ಮಗು ಬರಲಿಲ್ಲ, ಯಾಕೆ 8:15 ಆಯ್ತಲ್ಲ ಇನ್ನೂ ಬರಲಿಲ್ಲ ಮಗು ಅಂತ. ಆಗ ಅವನು ಹೇಳಿದ ಅಲ್ಲಿ ಥ್ರೋಬಾಲ್ ಆಟ ಆಡ್ತಿದ್ದಾರೆ, ವಾಲಿಬಾಲ್ ಆಟ ಆಡ್ತಿದ್ದಾರೆ, ಸ್ವಲ್ಪ ಲೇಟ್ ನಿಂತಿದ್ದಾನೆ. ನಾನು ಹಾಗೆ ಎಣಿಸಿದೆ ಇರ್ಬೋದು ಅಂತ. 9 ಗಂಟೆ ಆದರೂ ಸುದ್ದಿಲ್ಲ ಏನು. ಆಗ ಇವರಲ್ಲಿ ಹೇಳಿದೊಮ್ಮೆ ಸ್ಕೂಟರಲ್ಲಿ ಹೋಗಿ ಬನ್ನಿ, ನೋಡಿ ಬನ್ನಿ ಅಂತ ಹೇಳಿದೆ. ಹಾಗೆ ಇವರು ಹೋದರು. ಇವರು ಹೋಗುವಾಗ ಅವ್ರು ಹೇಳಿದರು ಅಲ್ಲಿ ಇಲ್ಲ, ಯಾರಿಲ್ಲ ಹೇಳಿದರು. ಆಮೇಲೆ ಇವರಲ್ಲಿ ಹೇಳಿದ 9:15 ಹೋಗಿ ಹೇಳಿದೆ, ನೀವೊಮ್ಮೆ ರೈಲ್ವೆ ಟ್ರ್ಯಾಕಲ್ಲಿ ಹೋಗೋದಲ್ಲ, ಒಮ್ಮೆ ಅದರಲ್ಲಿ ಹೋಗಿ ನೋಡಿ ಬನ್ನಿ, ಮೊಬೈಲಲ್ಲಿ ಕಾಲ್ ಕೊಟ್ಕೊಂಡೇ ಹೋಗಿ, ಅಲ್ಲಿ ತನಕ ಹೋಗುವಾಗ ಕೂಡ ಗೊತ್ತಾಗ್ತದಲ್ಲ ಹೇಳಿದೆ. ಇವರು ಹಿಂದೆ ಬಂದರು, ಒಂದು 10 ಗಂಟೆ ಆಗೋಗಿ ಇಲ್ಲ ಹೇಳಿದರು. ನಮಗೆ ಮತ್ತೆ ಹೆದರಿಕೆ ಆಯಿತು. ನಾವು ಒಂದು ಸಾಧಾರಣ 5-6 ಮೊಬೈಲಿಂದ ತುಂಬ ಸಲ ಕಾಲ್ ಕೊಟ್ಟಿದ್ದೇವೆ.
ಒಂದು 100 ಸಲ ಕಾಲ್ ಕೊಟ್ಟಿರ್ಬೋದು ಎಲ್ಲರೂ ಕೂಡ ಸೇರಿ. ಆದರೆ 10:30 ಆಯಿತು ಇನ್ನೂ ಬರಲಿಲ್ಲ. ಆಗ 11 ಗಂಟೆ ಆಯಿತು. ಆಗ ನಾನು ಹೇಳಿದೆ, ಇವರಲ್ಲಿ ಒಂದು ಕಂಪ್ಲೇಂಟ್ ಕೊಡೋದು ಒಳ್ಳೆಯದು, ಮಗು ಕಾಣೋದಿಲ್ಲಲ್ಲ ನಮ್ಮದಂತ ಹೇಳಿದೆ. ಹಾಗೆ ಇವರು ಎಲ್ಲ ಇಟ್ಕೊಂಡು ಹೊರಡಲಿಕ್ಕೆ ರೆಡಿಯಾದರು, ಹೋಗುವ ಅಂತೇಳಿ. ಆಗ ನಾವೇನು ಮಾಡಿದೆ, ಮನೆಯವರೆಲ್ಲ ಒಟ್ಟು ಸೇರಿ 12 ಗಂಟೆ ಆಗುವಾಗ ರೈಲ್ವೆ ಟ್ರ್ಯಾಕಲ್ಲಿ ಹೋದೆವು. ಮೊಬೈಲನ್ನು ಇದು ಲೈಟ್ ಆನ್ ಇಟ್ಟು ಕಾಲ್ ಕೊಟ್ಕೊಂಡು ಹೋದೆವು, ನೋಡುವ ಆಚೆ ಈಚೆ ಸೈಡಲ್ಲೆಲ್ಲ ಕಾಣ್ತಾರೆ ನೋಡ್ತಾರೆ ಅಂತೇಳಿ. ಹಾಗೆ ಹೋಗುವಾಗ ಇವನಿಗೊಂದು ಚಪ್ಪಲ್ ಕಂಡಿತು ಒಂದು ಬದಿಯಲ್ಲಿ ಮೇಲೆ.